ಬಿಜೆಪಿ ರಾಜ್ಯಾಧ್ಯಕ್ಷರಾದ ಅಧಿಕಾರ ಸ್ವೀಕಾರ ಮಾಡ್ತಿನಿರೋದು ಬೊಕ್ಕ ಸುರುತ ಸರತಿಗೆ ಕುಡ್ಲಗ್ ಬತ್ತಿನ ಬಿವೈ ವಿಜಯೇಂದ್ರ ಬಿಜೆಪಿ ಕಚೇರಿಡು ಸುದ್ದಿಗೋಷ್ಠಿಡು ಪಾತೆರೇರು. ರಾಜ್ಯದ ಬರ ನಿರ್ವಹಣೆ ಬಗ್ಗೆ ಚರ್ಚಿಸೋಡಾಯಿನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಸಚಿವರು ದುಂಗುದ ಲೋಕಸಭಾ ಚುನಾವಣೆ ನಿಗಮ ಮಂಡಳಿ ನೇಮಕಾತಿದ ಬಗ್ಗೆ ಚರ್ಚೆ ನಡಪೊಂದುಲ್ಲೇರು. ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರದ ದುಡ್ಡು ಬಿಡುಗಡೆಯಾವೊಂದಿಚ್ಚಿ ಈ ಮಾತಾ ವಿಚಾರದ ಬಗ್ಗೆ ದುಂಬುದ ಅಧಿವೇಶನದ ಸರ್ಕಾರದ ಕೆವಿಪತ್ತುನ ಬೇಲೆನು ಬಿಜೆಪಿ ಮಲ್ಪೆರ ಉಂಡು ಪಣದು ವಿಜಯೇಂದ್ರ ತೆರಿಪಾಯರು. ಪಕ್ಷದ ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿತ ಸ್ಥಾನ. ಪಕ್ಷದ ಹಿರಿಯರೆಲ್ಲರೂ ಕೂಡ ಇಂಥ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ನನಗೆ ಕೊಟ್ಟಿರುವ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಇದೆ, ಹಿಂದಿನ ಯಶಸ್ವಿ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರನ್ನು ಒಳಗೊಂಡಂತೆ ಪಕ್ಷದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನನ್ನ ಮೇಲೆ ಏನಿದೆ, ಹೊಣೆಗಾರಿಕೆ ನನ್ನ ಮೇಲೆ ಏನಿದೆ, ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತೇನೆ ಎನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಭರವಸೆಯ ಸಂದರ್ಭದಲ್ಲಿ ಕೊಡೋದಕ್ಕೆ ಇಚ್ಛೆಪಡ್ತೇನೆ. ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತೀಚೆಗೆ ನಡೆದಂಥ G20 ಯಾವ ರೀತಿ ಇಡೀ ಜಗತ್ತು ಅಚ್ಚರಿಯಿಂದ ನೋಡ್ತಾ ಇತ್ತು ತಾವೆಲ್ಲರೂ ನೋಡಿದ್ದೀರಿ. ಅರ್ಥಾತ್ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತು ಅವರ ನಾಯಕತ್ವವನ್ನು ಕೊಂಡಾಡ್ತಾ ಇದೆ. ಒಂದು ದಿನವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೇನೆ, ವಿಶ್ರಾಂತಿಯನ್ನು ಪಡೆಯದೇನೆ ಈ ದೇಶದ ಒಂದು ಸರ್ವತೋನ್ಮುಖ ಅಭಿವೃದ್ಧಿಗೆ ತನ್ನನ್ನು ತಾನು ತೊಡಗಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅವರ ಒಂದು ಬಡವರ ಪರ ಇರ್ತಕ್ಕಂಥ ಕಾಳಜಿ, ಜನಪರ ಕಾರ್ಯಕ್ರಮಗಳು ಒಂದು ಕಡೆ ಆದರೆ, ಕರ್ನಾಟಕ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಉತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರೂ ಸಹ ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಕುಂತಲ್ಲಿ ನಿಂತಲ್ಲಿ ನಮ್ಮನ್ನು ಟೀಕೆಯನ್ನು ಮಾಡುವುದರ ಮುಖೇನ ಹಲವಾರು ಭರವಸೆಗಳನ್ನು ಕೊಟ್ಟು ರಾಜ್ಯದ ಪ್ರಜ್ಞಾವಂತ ಮತದಾರರ ಕಣ್ಣಿಗೆ ಮಣ್ಣನ್ನು ಎರಚಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಆದ್ಮೇಲೆ ಒಂದು ಮಾತನ್ನು ಹೇಳ್ತಾನೆ ಸಂದರ್ಭದಲ್ಲಿ, ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಸರ್ಕಾರ ಆಡಳಿತಕ್ಕೆ ಬಂದಾಗ ಇಡೀ ದೇಶದಲ್ಲಿ ಕೇವಲ 5-6 ತಿಂಗಳಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಈ ದೇಶದಲ್ಲಿ ಯಾವ್ದಾರ ಇದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ ಕಳೆದ 5-6 ತಿಂಗಳ ಆಡಳಿತ ವೈಖರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವುದಕ್ಕೋಸ್ಕರ ಆದರೂ ನಾವು ಇವ್ರಿಗೆ ಆಶೀರ್ವಾದ ಮಾಡಿದ್ವಿ, ಅಧಿಕಾರಕ್ಕೆ ತಂದ್ವಿ ಅಂಥೇಳಿ ಯಾರು ಮತವನ್ನು ಕೊಟ್ಟಿದ್ರು ಅವರು ಕೂಡ ತಮ್ಮನ್ನು ತಾವು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗಾಗಲೇ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ರೈತ ವಿರೋಧಿ ಸರ್ಕಾರ ಅಂತ ಹೇಳಿದೆ. ಮೊಟ್ಟ ಮೊದಲದಾಗಿ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬರದ ವಿಚಾರ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ.
ಬರಗಾಲದ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ಬೇಕು, ಒಬ್ಬ ಮುಖ್ಯಮಂತ್ರಿ ತನ್ನ ಮಂತ್ರಿಮಂಡಲ ಯಾವ ರೀತಿ ನಡ್ಕೋಬೇಕು, ಸಂಪೂರ್ಣವಾಗಿ ವಿಫಲ ಆಗಿದೆ ಬರವನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ವಿಚಾರದಲ್ಲಿ. ಉಸ್ತುವಾರಿ ಸಚಿವರು ನೆಪ ಮಾತ್ರಕ್ಕೆ, ಒಬ್ಬ ಉಸ್ತುವಾರಿ ಸಚಿವನು ಸಹ ತನ್ನ ಜಿಲ್ಲೆನ ಪ್ರವಾಸ ಮಾಡಿಲ್ಲ, ರೈತರ ಸಮಸ್ಯೆನ ಅರ್ಥ ಮಾಡ್ಕೊಳ್ತಕ್ಕಂಥ ಗೋಜಿಗೂ ಕೂಡ ಹೋಗಿಲ್ಲ, ಬರ ವಿಚಾರವಾಗಿ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಿನ್ನೆ ದಿನ ಕಾಂಗ್ರೆಸ್ ಪ್ರಮುಖರ ಸಭೆ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಅಧಿವೇಶನ ಹತ್ರ ಬರ್ತಾ ಇದೆ. ನಾಳಿದ್ದು 4ನೇ ತಾರೀಕಿಂದ ರಾಜ್ಯದಲ್ಲಿ ಬೆಳಗಾವಿನಲ್ಲಿ ವಿಧಾನಸಭೆ ಅಧಿವೇಶನ ಶುರುವಾಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಈಗಲಾದರೂ ಗಂಭೀರವಾಗಿ ತೆಗೆದುಕೊಂಡು ಬರದ ವಿಚಾರವಾಗಿ ರೈತರ ಪರವಾದಂಥ ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ವಿ. ನಾವು ನಮ್ಮೆಲ್ಲ ಪಕ್ಷದ ಶಾಸಕರು. ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ, ನಿನ್ನೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಅವ್ರು ಮಾಡಿದಂಥ ತೀರ್ಮಾನ ಏನಪ್ಪ ಅಂತ ಹೇಳಿದ್ರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ಸಚಿವರೇನು ಅನ್ಸ್ಕೊಂಡಿದ್ದಾರೆ ಅವರವರ ಜಿಲ್ಲೆಗಳ ಉಸ್ತುವಾರಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನುವ ಚರ್ಚೆಯನ್ನು ಅವ್ರು ಮಾಡಿದ್ದಾರೆ. ബിജെപിയുടെ ഏർല പിതയപ്പോ പുജര് ಬಿಜೆಪಿನ ಬುರ್ದು ಪೋಯಿನಕ್ಲೇನು ಪಿರಾ ಪಕ್ಷಗಲೆತ್ತೊಂದು ಬರೆಯರ ಪ್ರಯತ್ನಿಸಾವ. ಜಾತಿ ಗಣತಿಗೂ ಬಿಜೆಪಿದ ವಿರೋಧ ಇಚ್ಚಿ ಈ ವಿಚಾರಡು ರಾಜಕೀಯ ಲಾಭ ಪಡೆಪ್ನ ದುರುದ್ದೇಶಗಾದೆ ಬಿಜೆಪಿದ ವಿರೋಧ ಉಂಡು. ಈ ವರದಿನು ಜಾರಿ ಮಲ್ಪೆರೆ ಕಾಂಗ್ರೆಸ್ ವಿಳಂಬ ಮಲ್ತದುಂಡು. ಸಚಿವರು ಜಮೀರ್ ಅಹಮದ್ ಖಾನ್ ಸ್ಪೀಕರ್ ಸ್ಥಾನದ ಗೌರವಗೂ ಚ್ಯುತಿ ಆವಂದಿಲ್ಲಕ ಪಾತಿರ್ದೇರು ಅಂಚಾದು ಮುಖ್ಯಮಂತ್ರಿ ಅರಣ ರಾಜೀನಾಮೆಯನ್ನು ಪಡೆಯೋಡು ಪಂಡದು ವಿಜಯೇಂದ್ರ ಒತ್ತಾಯಿಸಾಯರು. ದುಂಬುದ ಲೋಕಸಭಾ ಚುನಾವಣೆಡು ರಾಜ್ಯದ 28 ಕ್ಷೇತ್ರಲೆಡು ಗೆಲ್ಮೆ ಸಾಧಿಸಾವನಿ ಬಿಜೆಪಿದ ಗುರಿಯಾತನ ಪಣದು ಬಿವೈ ವಿಜಯೇಂದ್ರ ತೆರಿಪಾಯರು. ಸಂಸದರು ನಳಿನ್ ಕುಮಾರ್ ಕಟೀಲ್, ಶಾಸಕಿಯರು ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಹರೀಶ್ ಪೂಂಜಾ, ರಾಜೇಶ್ ನಾಯಕ್, ಭಾಗೀರಥಿ ಮುರುಳ್ಯ, ಪ್ರತಾಪ್ ಸಿಂಹ ನಾಯಕ್, ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸುದರ್ಶನ್ ಮುಡಬಿದ್ರೆ, ವಿಭಾಗದ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ ಇಂಚಿತಿ ಪ್ರಮುಖರು ಸುದ್ದಿಗೋಷ್ಠಿ ಒಡಿಗೆ ಎತ್ತಾರೆ.